ಸುರತ್ಕಲ್ ಟೋಲ್ಗೇಟ್ ತಾತ್ಕಾಲಿಕ ಗುತ್ತಿಗೆ ನವೀಕರಿಸುವುದಿಲ್ಲ ಎಂದು ಭರವಸೆ ನೀಡಿ ಈಗ ಅಕ್ರಮವಾಗಿ ಟೋಲ್ಗೇಟ್ ಗುತ್ತಿಗೆಯನ್ನು ಮತ್ತೆ ನವೀಕರಿಸಿರುವ ಹೆದ್ದಾರಿ ಪ್ರಾಧಿಕಾರದ ಕ್ರಮ ಖಂಡನೀಯ ಎಂದು ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಸುರತ್ಕಲ್ ಟೋಲ್ಗೇಟ್ ತಾತ್ಕಾಲಿಕ ಗುತ್ತಿಗೆ ನವೀಕರಿಸುವುದಿಲ್ಲ ಎಂದು ಹೆದ್ದಾರಿ ಪ್ರಾಧಿಕಾರ ಭರವಸೆಯನ್ನ ನೀಡುತ್ತಿದೆ. ಆದರೆ ಈಗ ಅಕ್ರಮವಾಗಿ ಗುತ್ತಿಗೆಯನ್ನು ನವೀಕರಣಗೊಳಿಸುತ್ತಿದೆ. ಅಲ್ಲದೆ ಕೇಂದ್ರ ಸರ್ಕಾರ ಫಾಸ್ಟ್ ಟ್ಯಾಗ್ ಕಡ್ಡಾಯ ಎನ್ನುವ ಹೆಸರಿನಲ್ಲಿ ಸ್ಥಳೀಯ ವಾಹನಗಳಿಂದ ರಿಯಾಯಿತಿಯನ್ನು ಕೂಡ ರದ್ದು ಮಾಡಲು ಹೊರಟಿರುವ ಕ್ರಮವನ್ನು ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಖಂಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಸುರತ್ಕಲ್ ಟೋಲ್ಗೇಟ್ನಲ್ಲಿ ಟೋಲ್ ಸಂಗ್ರಹ ಮತ್ತು ಫಾಸ್ಟ್ ಟ್ಯಾಗ್ ಕಡ್ಡಾಯ ರದ್ದು ಮಾಡಬೇಕು, ಇಲ್ಲವಾದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಈ ಹಿಂದೆ ಜನವರಿ 2018ರಲ್ಲಿ ಏನೊಂದು ಹೆದ್ದಾರಿ ಪ್ರಾಧಿಕಾರ ತೀರ್ಮಾನವನ್ನು ಮಾಡಿತ್ತು. ಟೋಲ್ಗೇಟನ್ನು ಯಜಮಾನಿ ಟೋಲ್ಗೇಟ್ ಜೊತೆ ಮರ್ಜರ್ ಮಾಡುವ ತೀರ್ಮಾನ ಏನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಮತ್ತೆ ಈ ಅವಧಿ ಅಕ್ಟೋಬರ್ನಲ್ಲಿ ಏನು ಅದರ ಟೆಂಡರ್ ಅವಧಿ ಮುಕ್ತಾಯ ಆಗ್ತದೆ, ಆನಂತರ ಅದನ್ನು ರಿನ್ಯೂವಲ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ನಮಗೆ ಹೇಳಿದ್ರು. ಬ್ರಹ್ಮರಗುಟ್ಲು ಟೋಲ್ಗೇಟ್ ಜೊತೆ ಸುರತ್ಕಲ್ ಟೋಲ್ಗೇಟನ್ನು ಮರ್ಜರ್ ಮಾಡ್ತೀವಿ, ಅದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ, ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳಿ ಆ ಫೈಲ್ ಪುಟಪ್ ಆಗಿ ಮಾಡ್ತಾ ಇದ್ವಿ ಅಂತ ಹೇಳಿದರು. ಆದರೆ ಇವತ್ತು ಆ ಎಲ್ಲ ಭರವಸೆಗಳನ್ನು ಮೀರಿ ಇವತ್ತು ಟೋಲ್ಗೇಟ್ ರಿನ್ಯೂವಲ್ ಮಾಡಿದ್ದಾರೆ. ಈ ಮೊನ್ನೆ 2 ದಿವಸ ಹಿಂದಿನಿಂದ ಈ 25ನೇ ತಾರೀಕಿನಿಂದ ಹೊಸ ಗುತ್ತಿಗೆದಾರರು ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಾರೆ. ಅದು 1ನೇ ತಾರೀಕಿನಿಂದ ಎಲ್ಲ ಕಡೆ ಟೋಲ್ಗೇಟ್ಗಳಲ್ಲಿ ದೇಶಾದ್ಯಂತ ಫಾಸ್ಟ್ ಟ್ಯಾಗ್ ಅನ್ನುವಂಥ ಹೆಸರಿನಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಅಕೌಂಟ್ಗಳಿಂದ ಟೋಲ್ ಸುಂಕವನ್ನು ಪಾವತಿಸುವಂಥ ಒಂದು ಇದನ್ನು ಆಧುನಿಕತೆ ಮತ್ತು ಮೇಲ್ದರ್ಜೆಗೆ ಏರಿಸುವ ಒಂದು ಮಾತಿನೊಂದಿಗೆ ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಕೇವಲ 15 ದಿನಗಳ ಅವಧಿಯಲ್ಲಿ ಇದನ್ನು ತರ್ತಾ ಇರೋ ಈ ತರಾತುರಿಯ ಬಗ್ಗೆ ನಮಗೆ ಅನುಮಾನ ಇದೆ. ಮತ್ತು ಈ ರೀತಿಯಲ್ಲಿ ಬಲವಂತವಾಗಿ ಏನು ಫಾಸ್ಟ್ ಟ್ಯಾಗ್ ಅನ್ನು ತರೋದನ್ನು ನಾವು ನಮ್ಮ ಹೋರಾಟ ಸಮಿತಿ ಮತ್ತು ಎಲ್ಲ ಸಹಭಾಗಿಗಳು ಕೂಡ ನಾವು ವಿರೋಧ ಮಾಡ್ತೀವಿ. ಆ ಒಂದು ಆದೇಶವನ್ನು ಕೇಂದ್ರ ಸರ್ಕಾರ ಹಿಂದಕ್ಕೆ ಪಡಿಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ.